ಹಿಜಾಬ್ ಹಲಾಲ್ ಬಳಿಕ ಇದೀಗ ಹೊಸ ಕ್ಯಾಂಪೇನ್ ಶುರುವಾಗಿದ್ದು ಅರಸೀಕೆರೆಯಲ್ಲಿ ರಾಮ ಜಪ ಮೊಳಗಿದೆ. ಅರಸೀಕೆರೆಯ ಕಾಳಿಕಾಂಬಾ ದೇವಾಲಯದಲ್ಲಿ ಕಾಳಿ ಕೂಗು ಮೊಳಗಿದ್ದು ಧ್ವನಿವರ್ಧಕ ಹಾಕಿ ರಿಷಿಕುಮಾರ ಸ್ವಾಮೀಜಿ ರಾಮತಾರಕ ಮಂತ್ರವನ್ನು ಪಠನೆ ಮಾಡಿದ್ದಾರೆ ಎಂದು ಬೆಳಗಿನ ಜಾವ 5:30ಕ್ಕೆ ಕಾಳಿಮಠದ ಸ್ವಾಮೀಜಿ ಮಂತ್ರವನ್ನು ಪಠಿಸಿದ್ದು ರಾಜ್ಯದಾದ್ಯಂತ ಕಾಳಿ ಕೂಗು ಅಭಿಯಾನಕ್ಕೆ ಕಾಳಿ ಸ್ವಾಮಿ ಚಾಲನೆ ನೀಡಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಕಾಳಿ ಕೂಗು ಅಭಿಯಾನಕ್ಕೆ ಪೊಲೀಸರು ತಡೆಯನ್ನ ಹಾಕಿದ್ದಾರೆ. ಕಾಳಿ ಕೂಗು ಅಭಿಯಾನಕ್ಕೆ ಹಿಂದೂ ಪರ ಸಂಘಟನೆಗಳು ಮುಂದಾಗಿತ್ತು ಮತ್ತು ಚುಂಚನಘಟ್ಟ ಮುಖ್ಯ ರಸ್ತೆಯ ಆಂಜನೇಯ ದೇಗುಲದಲ್ಲಿ ಇದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಆದರೆ ಧ್ವನಿವರ್ಧಕ ಹಾಕಲು ಮುಂದಾದಾಗ ಪೊಲೀಸರು ಅವಕಾಶ ನೀಡಿಲ್ಲ. ಪ್ರಸ್ತುತ ವೀರಾಂಜನೇಯ ದೇವಾಲಯಕ್ಕೆ ಕಾಕಿ ಸರ್ಪಗಾವಲು ಹಾಕಿದ್ದು ದೇವಾಲಯದ ಬಳಿ 30ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಜಗದಾಭಿರಾಮ ಪಟ್ಟಾಭಿರಾಮ ಶ್ರೀರಾಮ ಜಯ ರಾಮ ರಾಮ ಶ್ರೀರಾಮ ರಾಮ 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 ಜಯ ರಾಮ ರಘುರಾಮ. ನೀವು ಈಗ ಜಾಗೃತರಾಗಲಿಲ್ಲ ಅಂದರೆ ಮುಂದೆ ಜಾಗೃತರಾಗಕ್ಕಾಗಲ್ಲ. ನಾವು ಆ ಮಸೀದಿ ಮೇಲೆ ಮದರಸಗಳ ಮೇಲೆ ಇರ್ತಕ್ಕಂಥ ಮೈಕನ್ನು ತೆಗೆಸ್ಬೇಕು ಅಂದರೆ ನೀವು ಅವ್ರು ಹೋಗೋ ಟೈಮ್ಗೆ ರಾಮ ಮಂತ್ರವನ್ನು ಜಪ ಮಾಡಬೇಕು. ಇಲ್ಲ ಅಂತಂದರೆ ನಿಮಗೆ ಕಾಶ್ಮೀರಿ